ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿರುವ ಜಲ್ ಜೀವನ್ ಮಿಷನ್ ಯೋಜನೆಯು ಆಯಾ ಗ್ರಾಮಗಳಲ್ಲಿ ಅನುಷ್ಠಾನವಾಗಬೇಕಾದರೆ ಸಮುದಾಯವು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತುರುವೇಕೆರೆ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ರವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಸ್ನೇಹ ಜೀವನ ಫೌಂಡೇಶನ್ ರಿಜಿಸ್ಟರ್ ಗುಬ್ಬಿ ಇವರ ಸಂಯುಕ್ತಾಶ್ರಯದಲ್ಲಿಂದು ತುರುವೇಕೆರೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನೀರು ಮತ್ತು ನೈರ್ಮಲ್ಯ ಕುರಿತು ಆಯೋಜಿಸಿದ್ದ ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದ ಪ್ರತಿ ಮನೆಗೂ ನಲ ಸಂಪರ್ಕ ಒದಗಿಸಿ ಪ್ರತಿ ವ್ಯಕ್ತಿಗೆ 55 ಲೀಟರ್ ಶುದ್ಧವಾದ ನೀರನ್ನು ಒದಗಿಸುವುದು ಜಲ ಜೀವನ್ ಮಿಷನ್ ಯೋಜನೆಯ ಪ್ರಮುಖ ಉದ್ದೇಶ. ಅಲ್ಲದೆ ಸರ್ಕಾರದ ಹಲವಾರು ಯೋಜನೆಗಳು ನೀರು ಮತ್ತು ನೈರ್ಮಲ್ಯದ ವಿಚಾರವಾಗಿ ಕಾರ್ಯನಿರ್ವಹಿಸುತ್ತಿವೆ. ನೀರು ಅತ್ಯಮೂಲ್ಯವಾದದ್ದು. ಪ್ರತಿಯೊಂದು ಹನಿ ನೀರನ್ನು ನಾವು ಶೇಖರಣೆ ಮಾಡಬೇಕು. ಅದಕ್ಕಾಗಿಯೇ ಪ್ರತಿಯೊಂದು ಮನೆಯಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಂಡರೆ ಮುಂದಿನ ಪೀಳಿಗೆ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸಬಹುದು. ಸರ್ಕಾರದ ಯೋಜನೆಯ ಬಗ್ಗೆ ನಾವೆಲ್ಲರೂ ಸರಿಯಾದ ಮಾಹಿತಿಯನ್ನು ತಿಳಿಸಿದಾಗ ಮಾತ್ರ ಯೋಜನೆ ಯಶಸ್ವಿಯಾಗುತ್ತದೆ. ಜೊತೆಗೆ ಪ್ರತಿ ಮನೆಯಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಕಿರಿಯ ಅಭ್ಯಂತರರಾದ ರವಿಕುಮಾರ್ ಅವರು ಮಾತನಾಡಿ, ಜಲ್ ಜೀವನ್ ಮಿಷನ್ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಬರಬಹುದಾದ ತಾಂತ್ರಿಕ ಅಂಶಗಳನ್ನು ಕುರಿತು ಸಂಪೂರ್ಣವಾಗಿ ತಿಳಿಸಿದರಲ್ಲದೆ ಪ್ರಸ್ತುತ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಹಾಗೂ ಗ್ರಾಮ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಅವಶ್ಯಕವಿರುವ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು. ಸಮುದಾಯ ಕಾಮಗಾರಿಗೆ ಪ್ರತಿಯೊಬ್ಬರು ಕೈಜೋಡಿಸಿದಾಗ ಕಾಮಗಾರಿಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಎಂದರು. ಸಂಪನ್ಮೂಲ ವ್ಯಕ್ತಿ ಉಮೇಶ್ ರವರು ಮಾತನಾಡಿ, ಜಲ್ ಜೀವನ್ ಮಿಷನ್ ಕಾರ್ಯಕ್ರಮ ಅನುಷ್ಠಾನ ಹಂತದಲ್ಲಿ ಗ್ರಾಮ ಪಂಚಾಯತ್ ಮತ್ತು ಚುನಾಯಿತ ಸದಸ್ಯರುಗಳ ಪಾತ್ರ ಹಾಗೂ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರ ಜವಾಬ್ದಾರಿಗಳ ಬಗ್ಗೆ ತಿಳಿಸಿದರು. ಜಿಲ್ಲಾ ಯೋಜನಾ ವ್ಯವಸ್ಥಾಪಕರಾದ ಅರುಣ್ ಕುಮಾರ್ ಅವರು ಮಾತನಾಡಿ, ಜಲ್ ಜೀವನ್ ಮಿಷನ್ ಯೋಜನೆ ಗುರಿ ಮತ್ತು ಉದ್ದೇಶಗಳ ಬಗ್ಗೆ ಕುರಿತು ಹಾಗೂ ಪ್ರಸ್ತುತ ಅನುಷ್ಠಾನವಾಗುತ್ತಿರುವ ಗ್ರಾಮಗಳಲ್ಲಿ ಕಾಮಗಾರಿ ಗುಣಮಟ್ಟ ಪರಿಶೀಲನೆ ಮತ್ತು ಮೇಲ್ವಿಚಾರಣೆ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ತುರುವೇಕೆರೆ ತಾಲೂಕು ಪಂಚಾಯತ್ನ ಸಹಾಯಕ ನಿರ್ದೇಶಕರಾದ ಸುಭಾಷ್ ಚಂದ್ರ, ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅನುಷ್ಠಾ ಬೆಂಬಲ ಸಂಸ್ಥೆಯ ಕಿರಣ್, ಗೋವರ್ಧನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತೋಟದಲ್ಲಿ ನಾನೊಂದು ಮನೆ ಕಟ್ಟಿದ್ದೀನಿ. ಅದು 1950 ಸ್ಕ್ವೇರ್ ಫೀಟ್ ಇದೆ. ರೂಫು ಅಂದರೆ ಹೆಚ್ಚು ಕಡಿಮೆ 138 ಸ್ಕ್ವೇರ್ ಮೀಟರ್ ಆಗ್ತದೆ. ಸ್ಕ್ವೇರ್ ಮೀಟರ್ಗೆ ಲೆಕ್ಕ ತಗೊಂಡ್ರೆ ಅಲ್ಲಿ ಮಳೆ ಬೀಳ್ತಕ್ಕಂಥ ಅಷ್ಟು ನೀರನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ. ಒಂದು 45,000 ಲೀಟರ್ ಸಾಮರ್ಥ್ಯದ ಒಂದು ಸಂಪನ್ನು ಕಟ್ಟಿದ್ದೀವಿ. ಅದರಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಆ ಮನೆಗೆ ಯಾವುದೇ ರೀತಿಯ ಒಳ ನೀರಿನ ಟ್ಯಾಪನ್ನು ನಾವು ತೊಗೊಂಡಿಲ್ಲ. ನೀರು ಟ್ಯಾಪ್ ಕನೆಕ್ಷನನ್ನು ತಗೊಂಡಿಲ್ಲ. ನಮ್ಮ ಬೋರ್ವೆಲ್ಲಲ್ಲಿ ಸಿಗ್ತಕ್ಕಂಥ ನೀರನ್ನು ಕೂಡ ನಮ್ಮ ಮನೆ ಬಳಕೆಗೆ ಬಳಸೋದಿಲ್ಲ. ಪ್ರತಿಯೊಂದು ಕೂಡ ನಾವು ಮಳೆ ನೀರನ್ನೇ ಬಳಸ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ನನ್ನ ಸ್ನೇಹಿತರೊಬ್ಬರು ಬೆಂಗಳೂರಿನಲ್ಲಿ ಮನೆ ಕಟ್ಟಿದ್ರು. 60-40 ಸೈಜ್ನಲ್ಲಿ ಅವ್ರು ಮನೆ ಕಟ್ಟಿದ್ರು. ಅಂದರೆ 2400 ಸ್ಕ್ವೇರ್ ಫೀಟ್ನಲ್ಲಿ ಹೆಚ್ಚು ಕಡಿಮೆ ಅದು 222 ಸ್ಕ್ವೇರ್ ಮೀಟರ್ ಆಗ್ತದೆ. ಅವರು 1 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ದೊಡ್ಡ ಸಂಪನ್ನು ಮಾಡಿಸಿದ್ರು. ಆ ಇಡೀ ಮನೆ ಮೇಲೆ ಬೀಳ್ತಕ್ಕಂಥ ನೀರನ್ನು ಆ ಸಂಪಲ್ಲಿ ಅವರು ಸ್ಟೋರ್ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 1000 ಮಿಲಿಮೀಟರ್ ಮಳೆ ಬೀಳ್ತದೆ ಒಂದು ವರ್ಷಕ್ಕೆ. ಈ ವರ್ಷ 1238 ಮಿಲಿಮೀಟರ್ ಮಳೆ ಬಿದ್ದಿದೆ ಬೆಂಗಳೂರಿನಲ್ಲಿ. ಸೊ ನಾವು 1000 ಮಿಲಿಮೀಟರ್ ಅಂತಲೇ ಲೆಕ್ಕ ತಗೊಂಡ್ರೆ 222 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ನಾವು 2,20,000 ಲೀಟರನ್ನು ನೀರು ಸಂಗ್ರಹ ಮಾಡ್ಬೋದು. ನಾವು ರನ್ ಆಫ್ ವೇಸ್ಟು ಬೇರೆ ವೇಸ್ಟ್ ಅಂತ ತಗೊಂಡ್ರೂ ಕೂಡ 10% ನಮ್ಗೆ 2 ಲಕ್ಷ ಲೀಟರ್ ನೀರು ಸಿಗ್ತದೆ. ಆ ಇಡೀ ವರ್ಷ ಆ ಮನೆಗೆ ಬೇಕಾದಂಥ ನೀರನ್ನು ಮೇಲ್ಛಾವಣಿಯಲ್ಲಿ ಬೀಳ್ತಕ್ಕಂಥ ಮಳೆಯಿಂದ ನಾವು ಬಳಸ್ಬೋದು. ಸೊ ಈ ರೀತಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿ ಮನೆಗಳು ಕೂಡ ಈ ಪ್ಲಾನನ್ನು ಮಾಡ್ಕೊಂಡ್ಬಿಟ್ರೆ ಬಹುತೇಕ ಗ್ರಾಮ ಪಂಚಾಯತಿಗಳಿಗೆ ವಾಟರ್ ಸಪ್ಲೈ ಕೆಲಸಗಳೇ ಇರೋದಿಲ್ಲ. ಗ್ರಾಮ ಪಂಚಾಯತಿ ಮುಂದೆ ಸ್ಟ್ರೈಕ್ ಮಾಡೋದಿರಲ್ಲ ನೀರಿಗೋಸ್ಕರ. ಗ್ರಾಮ ಪಂಚಾಯತಿಯವ್ರನ್ನ ಡಿಮಾಂಡ್ ಇರೋದಿಲ್ಲ ಬೋರ್ ಹಾಕ್ಸಿ ಅಂತ. ಪೈಪ್ಲೈನ್ ಹೊಡೆದೋಯ್ತು ಅನ್ನುವ ಚಿಂತೆ ಇರೋದಿಲ್ಲ. ನಮಗೆ ಇಡೀ ವರ್ಷ ಅತ್ಯಂತ ಸಮರ್ಪಕವಾದಂಥ ನೀರು ಸಿಗ್ತದೆ. ಈಗ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೆ ತಂದು ಪ್ರತಿ ಮನೆಗೆ ಒಂದು ನಳ ಸಂಪರ್ಕವನ್ನು ಕೊಡಬೇಕು ಅಂತ ಯೋಜನೆ ಮಾಡಿದೆ. ಅದು ಎಂಥ ನಳ ಸಂಪರ್ಕ ಅಂದರೆ ಕಾರ್ಯಾತ್ಮಕ ನಳ ಸಂಪರ್ಕ. ಸುಮ್ಮನೆ ಟ್ಯಾಪ್ ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ. ಅದು ಯಾವಾಗಲೂ ಫಂಕ್ಷನಲ್ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಫಂಕ್ಷನಲ್ ಹೌಸ್ ಟ್ಯಾಪ್ ಕನೆಕ್ಷನ್ ಅಂತ ವರ್ಡನ್ನು ಬಳಸಿದ್ದಾರೆ. ಕಾರ್ಯಾತ್ಮಕ ನಳ ಸಂಪರ್ಕವನ್ನು ಪ್ರತಿ ಮನೆಗೆ ಕೊಡಬೇಕು ಅಂತ.
ಈ ನೀರನ್ನು ನಾವು ಎಲ್ಲಿವರೆಗೆ ಕೊಡಲಿಕ್ಕೆ ಸಾಧ್ಯ ಅಂದರೆ ನಮ್ಮ ಬೋರ್ನಲ್ಲಿ, ನಮ್ಮ ಹಳ್ಳಿಯ ಬೋರ್ನಲ್ಲಿ ನೀರು ಇರೋವರೆಗೆ ಕೊಡಲಿಕ್ಕೆ ಸಾಧ್ಯ. ಎಲ್ಲ ಸಮಯದಲ್ಲೂ ನೀರನ್ನು ನಾವು ಸ್ಟಾಪ್ ಕನೆಕ್ಷನ್ ಮೂಲಕ ಕೊಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ನೀರಿನ ಸಂರಕ್ಷಣೆಯ ಕಡೆಗೆ ಹೆಜ್ಜೆ ಹಾಕಬೇಕು. ನಮ್ಮ ಮನೆ ಮೇಲೆ ಬೀಳ್ತಕ್ಕಂಥ ಪ್ರತಿ ಹನಿ ನೀರನ್ನು, ನಮ್ಮ ಊರಿನಲ್ಲಿ ಬೀಳ್ತಕ್ಕಂಥ ಪ್ರತಿ ಹನಿ ನೀರನ್ನು ನಮ್ಮ ಊರಿನಲ್ಲಿ ಸಂರಕ್ಷಣೆ ಮಾಡಬೇಕು. ನಮ್ಮ ಹೊಲದಲ್ಲಿ ಬೀಳ್ತಕ್ಕಂಥ ಪ್ರತಿ ಹನಿ ನೀರನ್ನು ನಮ್ಮ ಹೊಲದಲ್ಲೇ ಸಂರಕ್ಷಣೆ ಮಾಡಬೇಕು. ಸೊ ಆ ರೀತಿ ಆದಲ್ಲಿ ಮಾತ್ರ ನಾವು ಹೆಚ್ಚು ನೀರಿನ ಸಮೃದ್ಧತೆಯನ್ನು ಕಾಣಲಿಕ್ಕೆ ಸಾಧ್ಯ. ತುರುವೇಕೆರೆ ತಾಲೂಕಿನವರಿಗೆ ನೀರಿನ ಮಹತ್ವ ಗೊತ್ತಿಲ್ಲ, ಯಾಕೆಂದರೆ ಅವರಿಗೆ ಪ್ರತಿ ವರ್ಷ ಕೆರೆಗಳು